ಭಾರತ್ ಗ್ರೂಪ್ ಮಂಗಳೂರಿನಲ್ಲಿ ಪ್ರಪ್ರಥಮ ವಿದ್ಯಾರ್ಥಿ ಕೇಂದ್ರಿತ ಶಾಲೆಯನ್ನು ಸ್ಥಾಪಿಸಲು ಕೈಜೋಡಿಸಿದ್ದು ಶೀಘ್ರದಲ್ಲೇ ಶಾಲೆಯನ್ನು ಆರಂಭಿಸಿದ್ದೇವೆ ಎಂದು ಭಾರತ್ ಗ್ರೂಪಿನ ಆಡಳಿತ ವರ್ಗದವರು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿದರು. ಹಲವು ವರ್ಷಗಳಿಂದ ನಡೆದು ಬಂದಿರುವ ನಮ್ಮ ವಿದ್ಯಾಭ್ಯಾಸ ವ್ಯವಸ್ಥೆಯಲ್ಲಿ ಹೊಸ ಕ್ರಾಂತಿಯನ್ನ ತರಲಿರುವ ಭಾರತ್ ಅಕಾಡೆಮಿ ಸಂಸ್ಥೆ ಈಗಾಗಲೇ ತನ್ನ ಕಾರ್ಯವನ್ನ ಪ್ರಾರಂಭಗೊಳಿಸಲು ಸಿದ್ಧವಾಗಿದ್ದು ಹಲವಾರು ವರ್ಷಗಳಿಂದ ಟಾಪ್ ರ್ಯಾಂಕ್ಗಳನ್ನು ತಯಾರು ಮಾಡುವ ಮಾರುಕಟ್ಟೆಯಂತೆ ಕಾರ್ಯನಿರ್ವಹಿಸುವ ದೇಶದ ವಿದ್ಯಾಸಂಸ್ಥೆಗಳನ್ನು ನೋಡಿ ಸಂಸ್ಥಾಪಕರು ಶಿಕ್ಷಣವೆಂದರೆ ಮಾರ್ಕ್ಸ್ ಹಾಗೂ ಗ್ರೇಡ್ಗಳ ಸ್ಪರ್ಧೆ ಮಾತ್ರವಲ್ಲ ಎಂಬ ವಿಷಯವನ್ನ ಪ್ರತಿಪಾದಿಸಲು ನಿರ್ಧರಿಸಿದ್ದರಲ್ಲಿ ಮಂಗಳೂರಿನ ಚಿರಪರಿಚಿತ ಹೆಸರುವಂತ ಗ್ರೂಪ್ನೊಂದಿಗೆ ಕೈಜೋಡಿಸಿದಾಗ ದಿ ಭಾರತದ ಸಂಸ್ಥೆಯ ಉದಯಕ್ಕೆ ಕಾರಣವಾಯಿತು. ಕೇಂದ್ರೀಕೃತ ಶಾಲೆಯನ್ನ ಸ್ಥಾಪಿಸುವ ಕುರಿತಾದ ಮತ್ತು ಇತರ ಯೋಜನೆಗಳ ಬಗ್ಗೆ ಮಾಧ್ಯಮದವರಿಗೆ ಭಾರತ ಅಕಾಡೆಮಿ ಸಂಸ್ಥೆಯ ಪಾಲುದಾರರು ಮಾಹಿತಿಯನ್ನ ನೀಡಿದರು. Integrate experiments in their way of teaching. I think it interests any child in math and science. And the other thing which I can say, the unique. We are an 89-year-old company. Bharat Group, along the way, always has worked towards education. Though we were growing in business, we always took it very important that we should do something. The child, the rabbit thought that I'll go to my parents and my parents will understand it. The parents said, this is really bad. Let's go back to school and find out what's wrong. The teacher says you need tuitions in swimming. So we're doing To the student. The student should feel that they are one amongst everybody and they are not suppressed in any way. They are open, they can come and ask anything. They have a lot of freedom in their studying or any personal matter as well.